ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇದ್ದೇ ಇರ್ತಾಳೆ. ಆಕೆ ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಅಕ್ಕ, ತಂಗಿ, ಗೆಳತಿ, ಸಹಕರ್ಮಿ ಕೂಡ ಆಗಿರ್ಬೋದು. ಮಹಿಳೆಯರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಮಹಿಳೆಯರ ವಿಶೇಷವಾದಂತಹ ದಿನ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಮಹಿಳೆಯರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ಲರ್ಸ್. ಮಹಿಳೆಯರಿಗೆ ಆಭರಣಗಳು ಅಂತ ಹೇಳಿದರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು, ಯಾರಿಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅದಕ್ಕೋಸ್ಕರ ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು ಇವರಲ್ಲಿ ವಿವಿಧ ರೀತಿಯಾದಂಥ ಆಭರಣಗಳು ಲಭ್ಯವಾಗಿದೆ. ಸೊ ಚಿನ್ನಾಭರಣ ಆಗಿರಲಿ, ಹಾಗೆಯೇ ಡೈಮಂಡ್ ಜ್ಯುವೆಲ್ರಿ ಎಲ್ಲವೂ ಕೂಡ ಅಲ್ಲಿ ಲಭ್ಯವಾಗಿದೆ. ಸೊ ಒಂದು ಸರಿ ಅಂತೂ ಭೇಟಿ ಕೊಡಲೇಬೇಕು. ಇವತ್ತಂತೂ ಒಳ್ಳೆಯ ದಿನ. ಸೊ ಒಂದು ಸರಿ ಹೋಗಿ ಭೇಟಿ ಕೊಟ್ಟು ಬನ್ನಿ. ಇವತ್ತಿನ ಈ ಒಂದು ವಿಶೇಷ ದಿನ ಅಂದರೆ ವಿಮೆನ್ಸ್ ಡೇ ಸ್ಪೆಷಲ್ಗೆ ವಿಶೇಷವಾಗಿ ಕೈ ರುಚಿಯನ್ನು ತೋರಿಸ್ತೀನಿ ಅಂತ ಹೇಳಿ ಜೂಡಿತ್ ಫರ್ನಾಂಡಿಸ್ ಅವರು ಬಂದಿದ್ದಾರೆ. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಹ್ಯಾಪಿ ವಿಮೆನ್ಸ್ ಡೇ ಟು ಯು. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ವಿಮೆನ್ಸ್ ಡೇ ಟು ಯು ಟು. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಮಹಿಳೆಯರು ಆಚರಿಸುವಂಥ ಒಂದು ದಿನ. ಆ್ಯಕ್ಚುಲಿ ವಿಮೆನ್ಸ್ ಡೇ ಅಂತ ಹೇಳಿದರೆ ಪ್ರತಿದಿನವೂ ಕೂಡ ವಿಮೆನ್ಸ್ ಡೇನೇ. ಯಾಕೆ ಅಂತ ಹೇಳಿದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಮನೆ ಸುಸೂತ್ರವಾಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮಹಿಳೆ ಬೇಕೇ ಬೇಕು ಅಲ್ವಾ? ಹೌದು, ಖಂಡಿತವಾಗಿ. ಹಾಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎಷ್ಟೇ ಒಂದು ಲೈಟ್ ಆನ್ ಆಗಬೇಕು ಅಂತ ಹೇಳಿದ್ರೆ ಆ ಮಹಿಳೆ ಬಂದು ಲೈಟ್ ಆನ್ ಮಾಡಿ ಕಿಚನಲ್ಲಿ ಆ ಲೈಟ್ ಕಾಣ್ತಾ ಇರುತ್ತೆ ಅಲ್ಲ. ರಾತ್ರಿ ಕೂಡ ಆ ಲೈಟ್ ಸ್ವಿಚ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಹೋಗಿ ಮಹಿಳೆನೇ ಆಫ್ ಮಾಡಿ ಬಂದು ಮತ್ತೆ ಲಾಸ್ಟಿಗೆ ಮಲ್ಕೊಳ್ಳುವಂಥದ್ದು. ಸೊ ಇದೆಲ್ಲ ಯಾವಾಗಲೂ ಕಿಚನಲ್ಲಿ ಇದ್ದದ್ದೇ. ಆ್ಯಂಡ್ ಮಹಿಳೆಯರು ಅವರ ಕೈ ರುಚಿಯನ್ನು ಪ್ರೀತಿಯಿಂದ ಮನೆಯವರಿಗೆಲ್ಲ ಬಡಿಸ್ತಾ ಇದ್ರೆ ಮನೆ ತುಂಬ ಚೆನ್ನಾಗಿ ನಗ್ನಗ್ತಾ ಇರುತ್ತೆ ಅಲ್ಲ? ಹೌದು. ಈ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಬೇರೆ ಬೇರೆ ಅತಿಥಿಗಳು ಬಂದು ಅವರ ಕೈ ರುಚಿಯನ್ನು ತೋರಿಸಿದರೆ ನಗ್ತಾ ನಗ್ತಾ ನಾವು ಮಾತಾಡ್ತಾ ಹಾಗೆಯೇ ಈ ನಮ್ಮ ಅಡುಗೆ ಮನೆಯ ಶೋಭೆಯನ್ನು ಕೂಡ ಹೆಚ್ಚಿಸಿದ್ದಾರೆ. ಸೊ ನೀವಿವತ್ತು ನಮ್ಮ ಅಡುಗೆ ಮನೆಯ ಶೋಭೆಯನ್ನು ಹೆಚ್ಚಿಸ್ತಾ ಇದ್ದೀರಿ. ಸೊ ಯಾವ ಅಡುಗೆಯನ್ನು ಮಾಡ್ತಿದ್ದೀರಿ? ಆ್ಯಕ್ಚುಲಿ ಇವತ್ತು ನಾನು ಆ್ಯಪಲ್ ಅಂದರೆ ಸೇಬಿನಿಂದ ಒಂದು ಜಿಲೇಬಿಯನ್ನು ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಆ್ಯಪಲ್ ಅಂದರೆ ಅದು ಒಂದು ತುಂಬ ಒಂದು ನ್ಯೂಟ್ರಿಷಿಯಸ್ ಫ್ರೂಟ್, ಆ್ಯಂಡ್ ಸ್ಪೆಷಲಿ ಫಾರ್ ಅ ವುಮೆನ್. ಯಾಕಂದರೆ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಸೊ ನಮ್ಮ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೇವೆ, ಮನೆಯಲ್ಲಿ ಬ್ಯುಸಿ ಇರ್ತೇವೆ. ಹಾಗೆ ಈ ಒಂದು ಆ್ಯಪಲ್ ತಿಂದರೆ ಉಂಟಲ್ಲ, ಅದರ ನ್ಯೂಟ್ರಿಷನ್ ನಮ್ಮನ್ನು ಯಾವಾಗಲೂ ಸ್ಟ್ರಾಂಗ್ ಇರ್ತದೆ. ತಡ ಮಾಡೋದೇ ಬೇಡ, ನೀವು ಕೂಡ ಆ್ಯಪಲ್ ಥರನೇ ಕಾಣ್ತಾ ಇದ್ದೀರಿ. ಸೊ ಅಡುಗೆ ಮನೆಗೆ ಹೋಗೋಣವಾ? ಶೂರ್, ಬನ್ನಿ. ಎಸ್ ಮೇಡಮ್, ಸೊ ಕಿಚನ್ಗೇನೋ ಬಂದ್ವಿ. ಹಾಗಾದರೆ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ತಡ ಮಾಡಿದೆ. ಶೂರ್, ಖಂಡಿತವಾಗಿ. ಫಸ್ಟಿಗೆ ಈಗ ಮೊದಲಿನಾಗಿ ನಾವು ಜಿಲೇಬಿ ಅಂತ ಹೇಳುವಾಗ ಶುಗರ್ ಸಿರಪನ್ನು ನಾವು ರೆಡಿ ಮಾಡಿ ಇಡಬೇಕಾಗ್ತದೆ, ಸಕ್ಕರೆ ಪಾಕ. ಅದಕ್ಕೆ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ನೀರಿಟ್ಟು ಶುಗರ್ ಸಿರಪ್ ಮಾಡಲಿಕ್ಕೆ ಈ ಕಡೆ ಇಟ್ಕೊಳ್ಳ. ಹಾಂ, ಹಾಕಿ. ಡನ್. ಸೊ
ಸೊ ನೀರು ಎಷ್ಟು ಹಾಕ್ಕೊಳ್ಬೇಕು? ಸಕ್ಕರೆ ಪಾಕ ಮಾಡುವಾಗ ನಾವು ಎಷ್ಟು ಕ್ವಾಂಟಿಟಿ ಸಕ್ಕರೆ ಹಾಕ್ತೇವೆ ಅಷ್ಟೇ ಕ್ವಾಂಟಿಟಿ ನೀರು ಸಹ ಹಾಕ್ತೇವೆ. ಅಂದ್ರೆ ಇದು 1 ಕಪ್ ಸಕ್ಕರೆ ಹಾಕಿದ್ರೆ ಅದಕ್ಕೆ 1 ಕಪ್ ನೀರು 1 ಕಪ್ ಫುಲ್ ಹಾಕ್ಲಾ? ಹಾಕಿ. ಅಂದ್ರೆ ಇದು ಒಂದೆಳೆ ಪಾಕ ಬರ್ಬೇಕಾ ಹೇಗೆ? ಇದು ಆ್ಯಕ್ಚುಲಿ ಜಿಲೇಬಿ ನಾವು ಅದರಲ್ಲಿ ಮುಳುಗಿಸ್ತೇವಲ್ಲ, ಅದಕ್ಕೋಸ್ಕರ ನಮಗೆ ಅದು ದಪ್ಪ ಟೂ ಸ್ಟಿಕ್ಕಿ ಪಾಕ ಬೇಡ. ಜಸ್ಟ್ ಸೆಮಿ ಲಿಕ್ವಿಡ್ ಥರ ಇರಬೇಕು. ಆ ಪಾಕ ಆಗ್ತಾ ಇರಲಿ. ಅಷ್ಟರವರೆಗೆ ನಾವು ಈ ಜಿಲೇಬಿ ಮಾಡಲಿಕ್ಕೆ ಬ್ಯಾಟರನ್ನು ರೆಡಿ ಮಾಡುವ. ಇವಾಗ ಫಸ್ಟ್ ನಾನು ಮಾಡೋದೇ ಇದೆ ಅಂದರೆ ಇದು ಚಿರೋಟಿ ರವೆ ಮತ್ತು ಮೈದಾ ಈಕ್ವಲ್ ಕ್ವಾಂಟಿಟಿ ಹಾಕ್ತೇನೆ. ಈಗ ಒಂದು ವೇಳೆ 2 ಟೇಬಲ್ ಸ್ಪೂನ್ಸ್ ಹಾಕೋದು, ಈ 2 ಟೇಬಲ್ ಸ್ಪೂನ್ಸ್ ರವೆ ಹಾಕಿದರೆ ಅಷ್ಟೇ ಕ್ವಾಂಟಿಟಿ ನಾನು ಮೈದಾ ಹಾಕ್ತೇನೆ. ಕೆಲವರು ಏನು ಮಾಡ್ತಾರೆ, ಮೈದಾ ಜಾಸ್ತಿ ಹಾಕ್ತಾರೆ, ರವೆ ಕಮ್ಮಿ ಹಾಕ್ತಾರೆ. ಆದರೆ ನಾನು ಯಾಕೆ ರವೆ ಯೂಸ್ ಮಾಡೋದು ಈಕ್ವಲ್ ಕ್ವಾಂಟಿಟಿ ಅಂದರೆ ಅದು ಕ್ರಿಸ್ಪ್ ಆಗಿ ಬರ್ತದೆ. ರವೆ ಇದ್ರೆ ಅದು ತುಂಬ ಕ್ರಿಸ್ಪ್ ಆಗಿ ಬರ್ತದೆ. ಯಾರಿಗೆಲ್ಲ ಸ್ವಲ್ಪ ಕ್ರಿಸ್ಪಿ ಬೇಕು ಅನ್ಸುತ್ತೆ ಅವಾಗ ಈಕ್ವಲ್ ಕ್ವಾಂಟಿಟಿ, ಇಲ್ದಿದ್ರೆ ಮೈದಾ ಸ್ವಲ್ಪ ಹೆಚ್ಚಿಗೆ ಹಾಕೊಂಡು. ಮತ್ತೆ ಇದಕ್ಕೆ ಸಾಲ್ಟ್ ಜಸ್ಟ್ 1 ಚಿಮ್ಟಿ, ಜಸ್ಟ್ ಸ್ಲೈಟ್. ಯಾಕೆಂದ್ರೆ ಯಾವುದಾದ್ರೂ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಚುಟ್ಕಿ ನಮಕ್ ಹಾಗೆ ಅದು 1 ಚುಟ್ಕಿ ನಮಕ್ ಹಾಕ್ತಾ ಇದ್ದೇನೆ. ಮತ್ತೆ ಅದೇ ಮಾತು ಬೇರೆ ಇದೆಲ್ಲ, ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ. ಹೌದು. ಮತ್ತೆ ಒಂದ್ ಸ್ವಲ್ಪ ಸೋಡಾ ಪುಡಿ ಹಾಕ್ತಾ ಇದ್ದೇನೆ, ಬೇಕಿಂಗ್ ಸೋಡಾ. ಅದು ಯಾಕಂದ್ರೆ ಅದು ಎಣ್ಣೆಯಲ್ಲಿ ಬಿಡುವಾಗ ಚಂದ ಫ್ಲಫಿ ಆಗಿ ಅರಳಿ ಬರ್ತದೆ. ಈಗ ಇದನ್ನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಲು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಯಾಕೆಂದ್ರೆ ಒಂದೇ ಸರಿ ಹಾಕಿದ್ರೆ ಅದು ಬ್ಯಾಟರ್ ತುಂಬಾ ತೆಳ್ಳಗೆ ಆದ್ರೆ ಅದು ಮತ್ತೆ ಆಪಲಿಗೆ ಹಿಡಿಸಲಿಕ್ಕಿಲ್ಲ. ಇದು ಬ್ಯಾಟರ್ ಎಷ್ಟು ಥಿಕ್ನೆಸ್ ಬೇಕು? ಅದು ದೋಸೆ, ನಮ್ಮ ದಪ್ಪ ದೋಸೆ ಮಾಡ್ತೇವಲ್ಲ ಆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೋಡಿ. ಇದು ಈಗ ನೀವು ಈಗ ಹಿಟ್ಟನ್ನ ಮಾಡಿ ಅದನ್ನ ರೆಸ್ಟ್ ಆಗೋದಕ್ಕೆ ಇಡಬೇಕಾ? ಆಕ್ಚುಲಿ ರೆಸ್ಟ್ ಮಾಡ್ಲಿಕ್ಕೆ ಇಡ್ಬೇಕಂತ ಇಲ್ಲ, ಇಮಿಡಿಯೇಟ್ಲಿ ಇನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಅದು ಕಟ್ ಮಾಡಿ ಅಷ್ಟರೊಳಗೆ ನಮಗೆ ಅದು ಆಪಲ್ ಕಟ್ ಮಾಡ್ಲಿಕ್ಕೆ ಇರ್ತದಲ್ಲ, ಅಷ್ಟು ಟೈಮ್ ಸಾಕದಕ್ಕೆ. ಈಗ ಈ ಸಕ್ಕರೆ ಪಾಕಕ್ಕೆ ನಾವು 1 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಅದು ಅದಕ್ಕೆ ಜಸ್ಟ್ ಒಂದು ಒಳ್ಳೆ ಸ್ಮೆಲ್ ಬರೋಕ್ಕೋಸ್ಕರ ಸಕ್ಕರೆ ಪಾಕ ಆಗುವಾಗ ಏಲಕ್ಕಿ. ಮತ್ತು ಯಾವಾಗಲೂ ಸಕ್ಕರೆ ಪಾಕ ಮಾಡುವಾಗ ನಾವು ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಸಹ ಅದಕ್ಕೆ ಹಾಕ್ತೇವೆ. ಅದು ಯಾಕಂದರೆ ಇದು ಹಾಕೋದ್ರಿಂದ ಸಕ್ಕರೆಯಲ್ಲಿ ಏನಾದರೂ ಕಸ ಇದ್ದರೆ ಅದು ಮೇಲ್ಗಡೆ ನಿಲ್ತದೆ, ಮತ್ತು ಅದು ಕ್ರಿಸ್ಟಲ್ಸ್ ಆಗಲ್ಲ, ಗಟ್ಟಿ ಆಗಲ್ಲ. ಅದು ಶುಗರ್ ಸಿರಪ್ ಇರ್ತದೆ, ಅದಕ್ಕೋಸ್ಕರ. ಇವಾಗ ನಾವು ಆಪಲ್ ಅನ್ನು ಕಟ್ ಮಾಡಿ ರೆಡಿ ಮಾಡುವ. ನೋಡಿ, ಇದೇ ಹೇಳಿದಲ್ಲ ಒಂದೊಂದು ಟಿಪ್. ಆಕ್ಚುಲಿ ಕೆಲವರು ಇದನ್ನ ಹಾಗೆ ಮಾಡಿ ಸ್ವಲ್ಪ, ಕೆಲವರು ಹೇಗೆ ಮಾಡ್ತಾರೆ ಹೇಳಿದ್ರೆ ಶುಗರ್ ಸಿರಪ್ ಮಾಡ್ಕೊಳ್ತಾರೆ. ಮತ್ತೆ ನೀವೇನಾದ್ರೂ ಡಿಪ್ ಮಾಡಬೇಕು ಅಂತ ಹೇಳಿದ್ರೆ ಆಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಅದು ಕ್ರಿಸ್ಟಲೈಸ್ ಆಗುದಿಲ್ಲ ಅಂತ ಹೇಳಿ. ಈಗ ನಾನು ಇದು ಲೆಮನ್ ಹಾಕಿದ್ರೆ ಕ್ರಿಸ್ಟಲ್. ಹೌದು. ಈಗ ನಾನು ಈ ಆಪಲ್ ಇದು 2 ತುದಿಯನ್ನು ಫಸ್ಟ್ ತೆಗಿತಾ ಇದ್ದೇನೆ. ಆಮೇಲೆ ಈ ಸೆಂಟ್ರನ್ನು ಒಂದು ಸ್ವಲ್ಪ ಹೀಗೆ ನೈಫಿಂದ ಮೇಲೆ ಇದನ್ನು ತೆಗೆದು, ಈಗ ಇದನ್ನು ತುಂಬ ತೆಳ್ಳಗೆ ಮಾಡುವುದಿಲ್ಲ, ಕೆಲವರು ಏನು ಮಾಡ್ತಾರೆ, ಇದರ ಸಿಪ್ಪೆಯನ್ನು ತೆಗಿತಾರೆ. ಆದರೆ ನಾನು ಆ ಸಿಪ್ಪೆಯನ್ನು ತೆಗಿಯಲ್ಲ, ಯಾಕೆಂದ್ರೆ ಆ ಸಿಪ್ಪೆಯಲ್ಲಿ ತುಂಬ ನ್ಯೂಟ್ರಿಷನ್ ಇದೆ. ಇದು ತೀರಾ ಸ್ಲೈಸ್ ಅಲ್ಲ, ನಾಟ್ ಹೌದು, ಮೀಡಿಯಂ. ಅಂದರೆ ತುಂಬ ನಾನು ತೆಳ್ಳಗೆ ಇಡುವುದಿಲ್ಲ, ಒಂದೊಂದ್ಸರಿ ಬ್ರೇಕ್ ಆಗ್ತದೆ. ಅದಕ್ಕೋಸ್ಕರ ಜಸ್ಟ್ ಇಷ್ಟು ಇಡ್ತೇನೆ. ಸ್ಲೈಸ್ ಆಗಬಾರ್ದು. ಹೌದು, ಮೀಡಿಯಂ ಸ್ಲೈಸಸ್. ಈಗ ಯೂಶಲಿ ಬಾಕಿ ಜಿಲೇಬಿ ಎಲ್ಲ ಇಟ್ಕೊಳಕ್ಕಾಗತ್ತೆ ಸ್ವಲ್ಪ ದಿನ. ಇದನ್ನು ಸಹ ಫ್ರಿಜ್ ಅಲ್ಲಿ ಇಡ್ಬೋದು, ನೋ ಪ್ರಾಬ್ಲಮ್. ಫ್ರಿಜ್ ಅಲ್ಲಿ ಇಟ್ರೆ ಏನಾಗಲ್ಲ. ಹೊರಗಡೆ ಇಟ್ಕೊಳಕ್ಕಾಗಲ್ಲ. ಹೊರಗಡೆ ಅದು ಉಳಿಯುವುದಿಲ್ಲ ಹೆಚ್ಚಾಗಿ. ನೀವು ಮಾಡಿದ್ರೆ ಅದು ಮುಗ್ದು ಬಿಡ್ತದೆ. ಯೂಶಲಿ ಏನಾದ್ರೂ ಫಂಕ್ಷನ್ ಇದೆ, ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಈಗ ಇದರಲ್ಲಿ ಬೀಜ ಇರ್ತದಲ್ಲ, ಅದನ್ನು ಜಸ್ಟ್ ನಾವು ಸ್ಕೂಪ್ ಅಲ್ಲಿ ಹೀಗೆ ತೆಗೆದು ಬಿಡ್ತೇನೆ. ಸ್ಕೂಪ್ ಅನ್ನು
ಈಗ ಎಣ್ಣೆ ರೆಡಿ ಮಾಡಿ ಇಡುವ. ಎಣ್ಣೆ ಬಿಸಿ ಆಗಿ ಡೀಪ್ ಫ್ರೈಗಲ್ಲ? ಡೀಪ್ ಫ್ರೈ. ಸೊ ನಮ್ಮ ಕಿಚನಲ್ಲಿ ಯಾವುದೇ ಸಮಾರಂಭ ಇರಲಿ ಅಥವಾ ಪ್ರತಿನಿತ್ಯಕ್ಕೂ ಸೊ ನಾವು ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಹೇಳಿದರೆ ಸೊ ಇದು ವಿಟಮಿನ್ ADE ಎನ್ರಿಚ್ಡ್ ಆಯಿಲ್, ಸೊ ಹೆಲ್ದಿ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಆ್ಯಂಡ್ ಇಂಥದ್ದೆಲ್ಲ ಡೀಪ್ ಫ್ರೈ ಮಾಡುವಾಗ ಆದಷ್ಟು ನಾವು ಲೇಡೀಸ್ ಬೇಡ ಸ್ವಲ್ಪ ಡೀಪ್ ಫ್ರೈ ಅಂದರೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಆದಷ್ಟು ಒಂದು ಕೊಟ್ಟರೆ ಅದರಲ್ಲಿ ಅರ್ಧ ತೆಗೆದು ತಿನ್ನೋದು ಆ ಥರ ಇಲ್ಲ. ಬಟ್ ಇದರಲ್ಲಿ ನೀವು ಏನೇ ಮಾಡಿ ಸೊ ನೀವು ಪೂರ್ತಿ ಫುಲ್ ತಿನ್ಬೋದು. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಕೊಲೆಸ್ಟ್ರಾಲ್ ಫ್ರೀ. ಅಫ್ಕೋರ್ಸ್ ನಾನು ಕೂಡ ಮನೆಯಲ್ಲಿ ಇದನ್ನೇ ಜಾಸ್ತಿ ಯೂಸ್ ಮಾಡ್ತು, ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತಾ ಇದ್ದೇನೆ ನಾನು. ಈಗ ನಾನು ಆಪಲ್ ಅನ್ನು ಅದರ ಸೆಂಟರ್ ಅನ್ನು ತೆಗೆದು ಹೀಗೆ ಈ ತರ ಕಟ್ ಮಾಡಿ ಇಟ್ಟಿದ್ದೇನೆ. ಅದು ನಿಮ್ಗೆ ನೋಡ್ಲಿಕ್ಕೆ ವಡೆ ಅಂತ ಹೇಳ್ಬೋದು, ಡೋನಟ್ ಅಂತ ಹೇಳ್ಬೋದು, ಏನು ಹೇಳ್ಬೋದು. ಇಮಿಡಿಯೇಟ್ ಗೆ ನಾನು ಅದೇ ಅನ್ಕೊಂಡೆ, ಡೋನಟ್ ಶೇಪ್ ಬಂದಿದೆ ಅಂತ. ಹೌದು. ಇವಾಗ ನಾನು ಇದರಲ್ಲಿ ಈ ಬ್ಯಾಟರ್ ಅಲ್ಲಿ ಇದನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಲೈಟ್ ಬ್ರೌನ್ ಕಲರ್ ಬರುವವರೆಗೆ ನಾವು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡಿಗೆ ಫ್ರೈ ಮಾಡೋದು. ಸೊ ತಕ್ಷಣಕ್ಕೆ ಇದು ಡೋನಟ್ ರೀತಿಯಲ್ಲೇ ನೋಡಿ ಎಷ್ಟು ಚಂದ ಅರಳಿ ಬರ್ತದೆ ನೋಡಿ ಅದು ಎಣ್ಣೆಯಲ್ಲಿ. ಸೊ ಯೂಶುವಲಿ ಪೈನಾಪಲ್ದು ಕೂಡ ಇದೇ ಶೇಪಲ್ಲಿ ಮಾಡ್ಕೊಳ್ಬಹುದು. ಪೈನಾಪಲ್ ಅಲ್ಲಿ ಸಹ ಮಾಡಬಹುದು ಈ ರೀತಿಯಾಗಿ. ಅದು ಪೈನಾಪಲ್ ಒಳಗೆ ಸ್ವಲ್ಪ ಸಾಫ್ಟ್ ಇರ್ತದೆ ಅಲ್ಲ. ಬಟ್ ಇದು ಫ್ರೈ ಆದ ನಂತರ ಒಳಗೆ ತುಂಬಾ ಸ್ವಲ್ಪ ಸಾಫ್ಟ್ ಆಗ್ತದೆ, ಅಷ್ಟೇ ಕ್ರಿಸ್ಪಿ ಇರುವುದಿಲ್ಲ. ಅಂದ್ರೆ ಆಪಲ್ ಆಕ್ಚುಲಿ ಒಂದ್ಸಲ ಇದು ಒಳಗಿಂದ ಸ್ವಲ್ಪ ಕುಕ್ ಆಗ್ತದಲ್ಲ, ಅದೊಂದು ಸ್ವಲ್ಪ ಸಾಫ್ಟ್ ಇರ್ತದೆ. ಅದಕ್ಕೋಸ್ಕರ ಈ ಬ್ಯಾಟರ್ ನೀವು ಹೇಳಿದ ಪ್ರಕಾರ ಈ ರವೆ ಜಾಸ್ತಿ ಹಾಕೋದು. ಕೆಲವರು ಕಾರ್ನ್ಫ್ಲವರ್ಸ್ ಹಾಕ್ತಾರೆ ಕ್ರಿಸ್ಪಿ ಆಗ್ಲಿಕ್ಕೆ, ಆದ್ರೆ ನಾನು ಈ ರವೆ ಪ್ರಿಫರ್ ಮಾಡ್ತೇನೆ, ಅದು ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನೀಗ ನಾನು ತೆಗೆದು ಈ ಟಿಶ್ಯೂ ಮೇಲೆ ಹಾಕ್ತಾ ಇದ್ದೇನೆ, ಯಾಕಂದ್ರೆ ಅದರ ಎಕ್ಸೆಸ್ ಆಯಿಲ್ ಒಂದು ಹೋಗ್ಲಿ ಅಂತ. ಐ ಗೆಸ್ ಈ ರೀತಿಯಾಗಿ ಮಾಡಿಕೊಂಡು ಜಸ್ಟ್ ಇನ್ನೊಂದು ಥಾಟ್, ಸೊ ಲೈಟ್ ಸ್ವೀಟ್ ಪ್ರಿಫರ್ ಮಾಡೋರು ಇದ್ರ ಮೇಲೆ ಶುಗರ್ ಪೌಡರ್ ಹಾಗೆ ಡಸ್ಟ್ ಮಾಡಿದ್ರು ನಾನು ಮಾಡ್ತೇನೆ. ಈಗ ನಾವು ಏನ್ ಮಾಡುವ ಅಂದ್ರೆ 2 ವೆರೈಟೀಸ್ ಅಲ್ಲಿ ಮಾಡುವ. ಓಕೆ, ಇದನ್ನು ಆಫ್ ಮಾಡಿ. ಥ್ಯಾಂಕ್ ಯು. ಶುಗರ್ ಸಿರಪ್ಗೆ ನಾನು ಒಂದು ಸ್ವಲ್ಪ ಕಲರ್ ಹಾಕ್ತಾ ಇದ್ದೇನೆ. ಓಕೆ, ಜಿಲೇಬಿದು ಕಲರ್ ಎನ್ಹಾನ್ಸ್ ಆಗಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಕಾಣ್ತದಲ್ಲ, ಚಂದ ಕಾಣ್ತದೆ. ಜಸ್ಟ್ ಮಿಕ್ಸ್ ಮಾಡಿ. ಒಳ್ಳೆ ಕಲರ್ ಬರುತ್ತಾಗ. ಕಲರ್ ಬರ್ತದೆ. ಓಕೆ, ಒಳ್ಳೆ ಕಲರ್ ಬಂದಿದೆ. ಇವಾಗ ಇದು ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ, ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂತ. ಅದನ್ನು ನಾವು ಇದರಲ್ಲಿ ಮುಳುಗಿಸುವ. ಇದನ್ನು ಸಪ್ರೇಟ್ ಇಡುವ. ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿ. ಸೊ ತುಂಬಾ ಹೊತ್ತು ಇಟ್ಕೊಳ್ಬೇಕು ಅಂತ ಇಲ್ಲ. ಇಲ್ಲ, ತುಂಬಾ ಹೊತ್ತು ಇಟ್ರೆ ಏನಾಗ್ತದೆ, ಅದು ತುಂಬಾ ಸಾಫ್ಟ್ ಆಗ್ತದೆ. ಅದಕ್ಕೆ ಇದು ಶುಗರ್ ಸಿರಪ್ ಹಿಡಿದ್ರೆ ಸಾಕು ಜಸ್ಟ್. ಇವಾಗ ಈ 2 ಜಿಲೇಬಿಯನ್ನು ನಾನು ಸಪ್ರೇಟ್ ಆಗಿ ಇಟ್ಟಿದ್ದೇನೆ. ಅದು ಯಾಕಂದ್ರೆ ಕೆಲವರಿಗೆ ತುಂಬಾ ಶುಗರ್ ಇಷ್ಟ ಇಲ್ಲ, ಅವರು ಪಾಪ ಯಾಕೆ ಸ್ಯಾಕ್ರಿಫೈಸ್ ಮಾಡ್ಬೇಕಲ್ಲ, ಅವರು ಸಹ ತಿನ್ಲಿ, ಅವರ ಆಶೆಯನ್ನು ಸಹ ಪೂರೈಸುವ ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ಲೆಸ್ ಶುಗರ್ ಅಲ್ಲಿ ಯೂಸ್ ಮಾಡುವ. ಓಕೆ, ಈಗ ಇದು ನಾನು ಸಕ್ಕರೆ ಪೌಡರ್, ಶುಗರ್ ಪೌಡರ್ ಮಾಡಿದ್ದೇನೆ. ಮತ್ತೆ ಇದರಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಸಹ ಹಾಕಿದ್ದೇನೆ. ಅದಕ್ಕೆ ನೀವು ಅದರ ಸ್ಮೆಲ್ ನೋಡಿ, ಅದರ ಅರೋಮನ್ ಗೊತ್ತಾಗ್ತಾ ಇದೆ. ಅದು ಸ್ವೀಟ್ ಮಾಡುವಾಗ ಯಾವಾಗ್ಲೂ ಒಂದ್ ಸ್ವಲ್ಪ ಏಲಕ್ಕಿದ್ದು ಪರಿಮಳ ಇರ್ಲೇಬೇಕಲ್ಲ, ಅದಕ್ಕೆ ನಾನು ಜಸ್ಟ್ ಇದ್ರ ಮೇಲೆ ಹೀಗೆ ಡಸ್ಟ್ ಮಾಡ್ತೇನೆ ನೋಡಿ, ಜಸ್ಟ್ ಸ್ಲೈಟ್. ಆಮೇಲೆ ಒಂದು ಸ್ವಲ್ಪ ಪಿಸ್ತಾ ಪೌಡರ್, ಈಗ ನಾನು
ಅದಕ್ಕೆ ಸ್ವಲ್ಪ ಪಿಸ್ತಾ ಫ್ಲೇಕ್ಸ್ ಸಹ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಹೆಲ್ತಿ. ಇದನ್ನು ನೀವು ಎಷ್ಟು ತಿಂದರೆ ಸಹ ಹಾಗೆ ತಿನ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಡಯಟ್ ಮಾಡುವವರು ಹೆಚ್ಚಾಗಿ ಇದೇ ತಿಂತಾರೆ, ನಟ್ಸ್, ಡ್ರೈ ಫ್ರೂಟ್ಸ್ ಅದೇ ತಿಂತಾ ಇರ್ತಾರೆ. ಇದು ಸಕ್ಕರೆ ಪಾಕ ಬೇಡದವರಿಗೆ ಈ ಥರ ಶುಗರ್ ಡಸ್ಟ್ ಮಾಡಿದ್ದು ಅದನ್ನು. ಮತ್ತೆ ಫೈನಲ್ ಟಚ್ ಆಲ್ವೇಸ್ ಇಸ್ ವಿತ್ ಕೇಸರಿ. ಸ್ವೀಟ್ ಅಂತ ಹೇಳಿದ ಮೇಲೆ ಒಂದು ಸ್ವಲ್ಪ ಕೇಸರಿ ಬೇಕೇ ಬೇಕು. ಹಾಗೆ ಒಂದು ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೇನೆ. ಇದು ಈಗ ನಿಮಗಾಗಿ ರೆಡಿ ಮಾಡಿ ಇಟ್ಟಿದ್ದೇನೆ ಜಿಲೇಬೀಸ್. ಇದು ಬರೀ ಜಿಲೇಬಿ ಫಾರ್ ಆಲ್ ವಿಮೆನ್. ಎಕ್ಸಾಕ್ಟ್ಲಿ. ಆಪಲ್ ಜಿಲೇಬಿ ವಿತ್ ಶುಗರ್ ಸಿರಪ್ ಅಂಡ್ ಲೆಸ್ ಶುಗರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಮಹಿಳಾ ದಿನಾಚರಣೆ, ಸೊ ಅದನ್ನು ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡಬೇಕು. ಒಳ್ಳೆ ಸ್ವೀಟ್ ಆಗಿರುವಂಥ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದಾರೆ. ಜಟ್ಪಟ್ ಅಂತ ಕೂಡ ಮಾಡ್ಬೋದು, ಟೇಸ್ಟಿ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಆ್ಯಪಲ್ ಜಲೇಬಿ ತಯಾರಿಸೋ ವಿಧಾನ: ಮೊದಲು 1 ಕಪ್ ಸಕ್ಕರೆಗೆ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಏಲಕ್ಕಿ, ನಿಂಬೆ ರಸ ಸೇರಿಸಿ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟು ಹಾಗೂ ಚಿರೋಟಿ ರವೆ ಸಮ ಪ್ರಮಾಣದಲ್ಲಿ ಹಾಕಿ ಚಿಟಿಕೆ ಉಪ್ಪು, 1 ಚಮಚದಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪವಾಗಿ ಹಾಲನ್ನು ಸೇರಿಸುತ್ತಾ ಹಿಟ್ಟು ತಯಾರಿಸಿಕೊಳ್ಳಿ. ದಪ್ಪ ದೋಸೆಯ ಹದಕ್ಕೆ ಹಿಟ್ಟು ತಯಾರಿಸಿಕೊಳ್ಳಿ. ಆನಂತರ ಸೇಬಿನ ಬೀಜವನ್ನು ಮಧ್ಯದಿಂದ ತೆಗೆದು ದುಂಡನೆ ಸ್ವಲ್ಪ ದಪ್ಪವಾಗಿ ತುಂಡು ಮಾಡಿಕೊಳ್ಳಿ. ಬಳಿಕ ಸೇಬನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆ ಬಳಿಕ ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದು ಮೇಲಿನಿಂದ ಪಿಸ್ತಾ ಬಾದಾಮಿಯ ಚೂರು, ಕೇಸರಿ ದಳ ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರ ಆ್ಯಪಲ್ ಜಲೇಬಿ ಸವಿಯಲು ಸಿದ್ಧ. ವಾವ್, ಸೂಪರ್ ಆಗಿರುವಂಥ ಆ್ಯಪಲ್ ಜಲೇಬಿ. ಸೊ ತಕ್ಷಣಕ್ಕೆ ನೋಡುವಾಗ ಆ್ಯಪಲ್ನಿಂದ ಮಾಡಿದ್ದು ಗೊತ್ತಾಗಲ್ಲ. ಸೊ ಏನಿದೆ, ಸೊ ಒಂದು ಬೈಟ್ ತಗೊಳ್ಳುವಾಗಲೇ ಗೊತ್ತಾಗಬೇಕು ಒಳಗೆ ಏನಿರೋದು ಅಂತ ಹೇಳಿ. ಸೊ ಕನ್ಫ್ಯೂಸ್ ಆಗಿರ್ತಾರೆ, ಫಸ್ಟ್ ಟೇಸ್ಟ್ ನೋಡಿ ಆಮೇಲೆ ಹೇಳಿ ಅಂತ ಹೇಳಬೇಕು. ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾರೆ ಅದನ್ನು ಕೂಡ ನೋಡಬೇಕು. ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಫ್ಲೋರಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ, ಚಿತ್ರಕೂಟ, ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾಗೆಯೇ ಲಲಿತಾ ಜ್ಯುವೆಲರ್ಸ್. ಸೊ ಒಂದಂತೂ ಸಿಹಿ ಆಗಿರುವಂಥ ಸಿಹಿ ಖಾದ್ಯ ರೆಡಿಯಾಗಿದೆ. ರೆಸ್ಟ್ ಆಗ್ತಾ ಇದೆ, ಅದು ರೆಸ್ಟ್ ತಗೊಳ್ತಾ ಇರಲಿ. ಸೊ ನಾವು ನೆಕ್ಸ್ಟನ್ನು ಶುರು ಮಾಡೋಣ. ಎಸ್ ಮೇಡಮ್, ಈಗ ರೆಸ್ಟ್ ಮಾಡ್ತಾ ಇರೋದು, ಅಲ್ಲೇ ರೆಸ್ಟ್ ಆಗ್ತಾ ಇರ್ತದೆ. ನಾವು ನೆಕ್ಸ್ಟಿಗೆ ಶುರು ಮಾಡ್ಕೊಳ್ಳೋಣ. ಯಾವ ಡಿಶ್? ಈಗ ನಾನು ಈ ಮೊಟ್ಟೆಯಿಂದ ಎಗ್ಗಿಂದ ಒಂದು ಚೀಸ್ ಆಮ್ಲೆಟ್ ಅನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಆ ಚೀಸ್ ಆಮ್ಲೆಟಿನ ಚಿಲ್ಲಿಯನ್ನು ಮಾಡ್ತಾ ಇದ್ದೇನೆ. ಸೊ ಇಟ್ ಈಸ್ ಅ ಎಗ್ ಚೀಸ್ ಆಮ್ಲೆಟ್ ಚಿಲ್ಲಿ. ಓಕೆ, 2 ರೆಸಿಪಿ ಒಂದರಲ್ಲಿ. ಸೊ ನೀವು ಯಾವ್ದು ಬೇಕು ಅರ್ಧಕ್ಕೆ ಅಲ್ಲಿಗೆ ಮುಗಿಸಿ ಸಾಕಾಯ್ತು. ಬೇಡ ಹೇಳಿದ್ರೆ ಅದನ್ನೇ ತಿನ್ಬಹುದು. ಇನ್ನೂ ಎನ್ಹಾನ್ಸ್ ಮಾಡಬೇಕು ಟೇಸ್ಟ್ ಹೇಳಿದ್ರೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ಬೋದು. ಸೊ ಹಾಗಾದ್ರೆ ತಡ ಬೇಡವೇ ಬೇಡ. ಸೊ ನೀವು ಹೇಳ್ತಾ ಇರುವಾಗ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ವಿಲ್ ಸ್ಟಾರ್ಟ್. ಎಸ್, ಡೆಫಿನೆಟ್ಲಿ. ಮೊದಲಾಗಿ ಆಮ್ಲೆಟಿಗೆ ನಾವು ಮಿಕ್ಸ್ಚರ್ ಮಾಡ್ತಾ ಇದ್ದೇವೆ. ಒಂದು 3 ಎಗ್ಸ್ ತೆಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟೇ ಉಪ್ಪು,
ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಸಹ ಚೆನ್ನಾಗಿ ಬರ್ತದೆ. ಮತ್ತು ಕೆಲವರಿಗೆ ಕಾಯಿ ಮೆಣಸು ಅದು ಬಾಯಲ್ಲಿ ತಿನ್ನುವಾಗ ಸಿಗ್ತದೆ, ಅದಕ್ಕಿಂತ ಈ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀರಿ, ಬೇಡ ಹೇಳಿದ್ರೆ ಪೆಪ್ಪರ್ ಪೌಡರ್ ಕೂಡ ಪೆಪ್ಪರ್ ಪೌಡರ್ ಸಹ ಹಾಕ್ಬೋದು, ನೋ ಪ್ರಾಬ್ಲಮ್. ಪೆಪ್ಪರ್ ಪೌಡರ್ ಸಹ ಹಾಕ್ಬೋದು. ಅದಾದ್ರೆ ನಾನು ಪೆಪ್ಪರ್ ಪೌಡರ್ ಆಮೇಲೆ ಹಾಕ್ತಾ ಇದ್ದೇನೆ ಚಿಲ್ಲಿ ಮಾಡುವಾಗ. ಇದು ನಾನು ಫಸ್ಟ್ ಆಮ್ಲೆಟಿಗೆ ರೆಡಿ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್, ಜಸ್ಟ್ ಡ್ಯಾಶ್. ಅದು ಯಾಕೆ ಹಾಕುದಂದ್ರೆ ಅದು ಒಂದು ಸ್ವಲ್ಪ ಪ್ಯಾನ್ ಕೇಕ್ ಟೆಕ್ಸ್ಚರ್ ಬರಲಿ ಅಂತ, ಒಂದು ಸ್ವಲ್ಪ ಸಾಫ್ಟ್ ಆಗಿ ಫ್ಲಫಿ ಆಗಿ ಬರುತ್ತೆ. ಮತ್ತೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಈಗ ಇದು ಗ್ರೇಟೆಡ್ ಚೀಸ್. ಮಾರ್ಕೆಟಲ್ಲಿ ಯಾವುದು ಚೀಸ್ ಸಿಗ್ತದೆ, ಅಮೂಲ್, ಬ್ರಿಟಾನಿಯಾ ಯಾವುದೋ ಚೀಸ್ ಸಿಗ್ತದೆ. ಈ ಚೀಸ್ ಹಾಕೋದ್ರಿಂದ ಉಂಟಲ್ಲ, ಈ ಆಮ್ಲೆಟಿಗೆ ಒಂದು ಸ್ಪೆಷಲ್ ಟೇಸ್ಟ್ ಬರ್ತದೆ. ಏನಿಲ್ಲದಿದ್ರೆ ಒಂದು ಚೀಸ್ ಆಮ್ಲೆಟ್ ಮಾಡಿ ಕೊಡಿ, ಯಾರು ಸಹ ತಿಂತಾರೆ. ಅದನ್ನು ಪ್ಲೇನ್ ತಿಂತಾರೆ, ಏನ್ ಬೇಡ ಅದ್ರ ಒಟ್ಟಿಗೆ. ಇದು ಬ್ರೇಕ್ಫಾಸ್ಟ್ ರೆಸಿಪಿಯಾ? ಬ್ರೇಕ್ಫಾಸ್ಟ್ ರೆಸಿಪಿ. ಇದಕ್ಕೆ ಅಲ್ಲ, ಇದು ಬ್ರೇಕ್ಫಾಸ್ಟ್ ಅಂತ ಅಲ್ಲ, ಈವ್ನಿಂಗ್ ಟೀ. ಇದು ಈವ್ನಿಂಗ್ ಟೈಮಿಗೆ ಆಗ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಷ್ಟರವರೆಗೆ ಅದನ್ನು ಆಮ್ಲೆಟ್ ಫ್ರೈ ಮಾಡಲಿಕ್ಕೆ ನಾವು ಒಂದು ಪ್ಯಾನ್ ಅನ್ನು ಇಟ್ಕೊಳ್ತೀವಿ. ಇದಕ್ಕೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾ ಇದ್ದೇನೆ. ಮತ್ತೆ ಜಸ್ಟ್ ಲಿಟಲ್ ಮಿಲ್ಕ್. ಅದು ಯಾಕೆ ಹಾಕೋದಂದ್ರೆ ನಿಮ್ಗೆ ಗೊತ್ತಿದೆಯಾ, ಈ ಕೊರಿಯನ್ಸ್ನವರೆಲ್ಲ ಆಮ್ಲೆಟ್ ಫ್ಲಫಿ ಆಗ್ಲಿಕ್ಕೆ ಕ್ರೀಮಿ ಟೆಕ್ಸ್ಚರ್ ಕೂಡ ಸಿಗುತ್ತೆ, ಫ್ಲಫಿ ಆಗಿರುತ್ತೆ, ಮಿಲ್ಕ್ ಹಾಕ್ತಾರೆ. ಈಗ ಈ ನಮ್ಮ ಆಮ್ಲೆಟ್ ಮಿಕ್ಸ್ಚರ್ ರೆಡಿ ಆಗಿದೆ. ಆಯಿಲ್ ಹಾಕ್ಲಾ ಇದಕ್ಕೆ? ಆಯಿಲ್ ಹಾಕಿ. ಸೊ ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಇದನ್ನು ನಾನು ಹಾಕ್ತಾ ಇದ್ದೀನಿ. ಸ್ಪ್ರೆಡ್ ಆಗಲಿ, ನೋ ಪ್ರಾಬ್ಲಮ್. ತೆಳ್ಳಗೆ ಆದರೆ ಸಹ ನೋ ಪ್ರಾಬ್ಲಮ್. ಅದನ್ನು ನಾವು ಮತ್ತೆ ಫೋಲ್ಡ್ ಮಾಡಲಿಕ್ಕಿದೆ. ಲಿಡ್ ಇಡಬೇಕಾ? ಹೌದು, ಲಿಡ್ ಇಟ್ಟರೆ ಒಳ್ಳೇದು. ಒಂದು ನಿಮಿಷ. ಇದು ಲಿಡ್ ಹಾಕೋದು ಯಾಕಂದರೆ ಅದೊಂದು ಮೇಲೆ, ಅದರ ಮೇಲಿನ ಪೋರ್ಷನ್ ಒಂದು ಸ್ವಲ್ಪ ಸರಿ ಬೇಯುತ್ತೆ ಅದು. ಸೊ ನೀವು ಪ್ರತಿನಿತ್ಯ ಬೇರೆ ಬೇರೆ ರೆಸಿಪೀಸ್ ಟ್ರೈ ಮಾಡ್ತಾನೆ ಇರ್ತೀರಾ ಹೇಗೆ? ಡೈಲಿ. ಸೊ ನಿಮ್ಮ ಅಂದರೆ ತುಂಬ ಇಂಟ್ರೆಸ್ಟ್. ನೀವು ಕುಕ್ ಮಾಡುವಾಗಲೇ ಗೊತ್ತಾಗ್ತಾ ಇದೆ. ಸೊ ಅದೊಂದು ಮಾಡುವಾಗ ಇಂಟ್ರೆಸ್ಟ್, ನಾವು ನಗ್ನಗ್ತಾ ಮಾಡಿಕೊಂಡು ಇದು ಹಾಕಿದ್ರೆ ಹಾಗೆ ಆಗುತ್ತೆ. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ. ಸೊ ಯು ಲವ್ ಕುಕಿಂಗ್ ಅಂತ ಹೇಳಿ. ನೋಡುವನ ಕುಕ್ ಆಗಿದೆ. ಇವಾಗ ಇದನ್ನು ನಾನು ರೋಲ್ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಬೆಂದಿರುವಾಗಲೇ ನೋ ಪ್ರಾಬ್ಲಮ್. ಅದು ಮತ್ತೆ ಕುಕ್ ಆಗ್ತದೆ. ಎಗ್ ಅಂತ ಹೇಳಿದ್ರೆ ಅದು ಬೇಗ ಕುಕ್ ಆಗ್ತದೆ, ನೋ ಪ್ರಾಬ್ಲಮ್. ಒಂದು ಸ್ವಲ್ಪ ಕುಕ್ ಆಗಲಿ, ಯಾಕಂದರೆ ಈ ಪೋರ್ಷನ್ ಒಂದು ಸ್ವಲ್ಪ ವೆಟ್ ಇರ್ತದಲ್ಲ, ಅದು ಸ್ವಲ್ಪ ಮೀಡಿಯಮ್ ಲೋ ಹೀಟಲ್ಲಿ ಅದು ಒಳಗೆ ಸರಿ ಕುಕ್ ಆಗ್ತದೆ. ಸೊ ನಿಮಗೆ ಇನೋವೇಟಿವ್ ಕುಕಿಂಗ್ ಇಷ್ಟನಾ ಟ್ರೆಡಿಷನಲ್? ಬೋತ್. ಯಾಕಂದರೆ ನನಗೆ ಟ್ರೆಡಿಷನಲ್ ಕುಕಿಂಗ್ ಆ್ಯಕ್ಚುಲಿ ಯಾರಿಗೆ ಕುಕಿಂಗ್ ಇಷ್ಟ ಅಂತ ಹೇಳ್ತಾರೆ ಅವ್ರಿಗೆ ಎಲ್ಲವೂ ಕೂಡ ಇಷ್ಟ. ಹೌದು, ಆದರೆ ಟ್ರೆಡಿಷನಲ್ ಸಹ ನಾವು ಕಲಿಬೇಕಾಗ್ತದೆ. ಇನೋವೇಟಿವ್ ಕುಕಿಂಗ್ ಈಗ ಮಾಡರ್ನ್ ಜನರೇಷನ್ಗೆಗೋಸ್ಕರ ಬೇಕಾಗ್ತದೆ, ಆದರೆ ನಮಗೆ ಟ್ರೆಡಿಷನಲ್ ಇಷ್ಟ. ಟ್ರೆಡಿಷನಲ್ ಯಾವತ್ತೂ ನಾವು ಮರಿಬಾರ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬೇಸ್ ಅದು ಯಾವಾಗಲೂ ಕೂಡ ಒಂದು ಬೇಸಿಕ್ ಯಾವಾಗಲೂ ಮರಿಬಾರ್ದು. ಸೊ ಅದನ್ನು ಕೂಡ ಸೊ ಈಗಿನ ಜನ್ರೇಷನ್ ಅದು ಇಷ್ಟಪಡಲ್ಲ ಅಂತ ಹೇಳಿದ್ರೆ, ಇಷ್ಟಪಡುವ ಹಾಗೆ ನಾವು ಅದನ್ನು ಮಾಡಿಕೊಟ್ರೆ ಸೊ ಅದನ್ನು ಕೂಡ ಇಷ್ಟಪಡ್ತಾರೆ. ಈ ಸೈಡಿಗೆ ಒಂದು ಸ್ವಲ್ಪ ಟರ್ನ್ ಮಾಡ್ತಾ ಇದ್ದೀನಿ. ನನಗೆ ಬೇಗ ಹೋಗಬೇಕು, ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಇಷ್ಟನ್ನೇ ತಿನ್ಬಹುದು. ಇಷ್ಟನ್ನೇ ತಿನ್ಬಹುದು, ಆದರೆ ಇದನ್ನು ಜಾಸ್ತಿ ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ದೇನೆ ನಾನು ನೋಡಿ. ಮಕ್ಕಳಿಗೋಸ್ಕರ, ಎಲ್ಲರಿಗೋಸ್ಕರ ಅದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನು ಒಂದು ನೈಫ್. ಈಗ ಇದು ಆಮ್ಲೆಟ್ ರೆಡಿ ಆಗಿದೆ, ಚೀಸ್ ಆಮ್ಲೆಟ್. ಇದನ್ನು ಈಗ ನಾನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ ಪೀಸ್ ಮಾಡ್ತಾ ಇದ್ದೇನೆ, ಕ್ಯೂಬ್ಸ್. ಸೊ ಬಿಸಿ ಇರುವಾಗಲೇ ಮಾಡ್ಕೊಳ್ಳೋದಾ? ಸ್ವಲ್ಪ ತಣ್ಣಗಾದ್ರೆ ಬೆಟರ್. ತಣ್ಣಗೆ ಆದರೆ ಬೆಟರ್, ಆದರೆ ಅವಸರ ಇದ್ರೆ ಬೇಗ ಬೇಗ ಮಾಡಬೇಕಲ್ಲ ತಿನ್ನಲಿಕ್ಕೆ. ಸೊ ಇದನ್ನೇ ಇನ್ನು ನೆಕ್ಸ್ಟ್ ಚಿಲ್ಲಿಗೆ ಬೆಳೆಸ್ಕೊಳ್ಳೋಂಥದ್ದ? ಓಹೋ, ಓಕೆ. ಈ ಥರ ಪೀಸ್ ನೋಡಿದ್ರಾ? ಸೂಪರ್. ಆ ಲೇಯರ್ಸ್ ಕೂಡ ಕಾಣ್ತಾ ಇದೆ. ಇದಕ್ಕೆ ತುಂಬ
ಇದು ತುಂಬ ಟೇಸ್ಟಿ ಸಹ ಇರ್ತದೆ, ಯಾಕಂದರೆ ಇದರಲ್ಲಿ ಚೀಸ್ ಮಿಲ್ಕ್ ಅದೆಲ್ಲ ಇದೆ. ಅದನ್ನು ಹೀಗೆ ಸಹ ತಿನ್ಬೋದು, ಆದರೆ ನಾನು ಅದನ್ನು ಒಂದು ಸ್ವಲ್ಪ ಸ್ಪೆಷಲ್ ಡಿಶ್ ಆಗಿ ಮಾಡಿ ತೋರಿಸ್ತೇನೆ. ಇವಾಗ ಒಂದು ಕಡಾಯಿ, ಕಡಾಯಲ್ಲಿ ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್, ಇದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ. ಸೊ ಯಾವ ಆಯಿಲ್? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಎಣ್ಣೆ ಕಾದ ನಂತರ ಯಾವಾಗಲೂ ನಾವು ಚಿಲ್ಲಿ ಐಟಮ್ಸ್ ಮಾಡುವಾಗ ಫಸ್ಟ್ ಅದರಲ್ಲಿ ಹಾಕೋದು ಜಿಂಜರ್ ಮತ್ತು ಗಾರ್ಲಿಕ್, ಯಾಕಂದರೆ ಅದರ ಫ್ಲೇವರ್ ಒಂದು ಆಯಿಲಲ್ಲಿ ಫಸ್ಟ್ ಬಿಡಬೇಕು. ಅದಕ್ಕೆ ನಾನು ಫಸ್ಟ್ ಚಾಪ್ ಮಾಡಿದಂಥ ಸ್ವಲ್ಪ ಗಾರ್ಲಿಕನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಜಿಂಜರ್, ಫೈನ್ಲಿ ಚಾಪ್ ಜಿಂಜರ್, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಗಾರ್ಲಿಕ್ ಇದು ಸ್ಮೆಲ್ ಬರ್ತಾ ಇದೆಯಲ್ಲ, ಒಳ್ಳೆ ಅರೋಮಾ ಬರ್ತಾ ಇದೆ. ಜಿಂಜರ್ ಗಾರ್ಲಿಕ್ ಹಾಗೆ ನೀವು ಪೇಸ್ಟ್ ಮಾಡಿ ಹಾಕಿ ಪೇಸ್ಟ್ ಮಾಡಿ, ಆದರೆ ನನಗೆ ಚಾಪ್ ಫ್ರೆಶ್ ಗಾರ್ಲಿಕ್ ಯಾವುದು ಯೂಸ್ ಮಾಡೋದು ಬೆಟರ್. ಆಮೇಲೆ ಆನಿಯನ್ಸ್, ಹೀಗೆ ದಪ್ಪ ದಪ್ಪ ಡೈಸ್ ಮಾಡಿ ಹಾಕಿಟ್ಟದ ಆನಿಯನ್ಸ್ ಹಾಕಿ ಇದನ್ನು ಸರಿಯಾಗಿ ಇದರಲ್ಲಿ ಮಿಕ್ಸ್ ಮಾಡಿ. ಆನಿಯನ್ ಆ್ಯಕ್ಚುಲಿ ಕ್ರಿಸ್ಪಿ ಇರಬೇಕು, ಅದಕ್ಕೆ ತುಂಬ ಸಮಯ ಅದನ್ನು ಫ್ರೈ ಮಾಡಬೇಕಂತ ಇಲ್ಲ. ಅದು ಸ್ವಲ್ಪ ಒಂದು ಲೈಟ್ ಪಿಂಕಿಶ್ ಕಲರ್ ಬಂದ ಕೂಡಲೇ ಇಟ್ಸ್ ಡನ್. ಅದ ನಂತರ ಇದು ಕ್ಯಾಪ್ಸಿಕಮ್ಸ್, ಇದು ಕಲರ್ಡ್ ಕ್ಯಾಪ್ಸಿಕಮ್ಸ್ ಇದ್ರೆ ತುಂಬಾ ಅಟ್ರಾಕ್ಟಿವ್ ಕಾಣ್ತದೆ. ಅದಕ್ಕೆ ಒಂದು ಸ್ವಲ್ಪ ಬೆಲ್ ಪೆಪ್ಪರ್ಸ್. ಇದು ತುಂಬಾ ಹೆಲ್ತಿ ಸಹ, ಇದನ್ನು ತಿಂದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸ್ಯಾಲಡ್ಸ್ ಅಲ್ಲಿ ಎಲ್ಲ ತುಂಬಾ ಒಳ್ಳೆಯದು, ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್, ಫಸ್ಟ್ ಒಂದು ಸ್ವಲ್ಪ ಚಿಲ್ಲಿ ಪೌಡರ್. ಡನ್. ಸೊ ಮಸಾಲೆಗಳ ರಾಜ ಅಂತ ಹೇಳಿದರೆ ಅದು ದಟ್ ಈಸ್ ಅರುಣಾ ಮಸಾಲಗಳು. ಸೊ 40 ವರ್ಷಗಳು ಹಾಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕೆಂತ ಹೇಳಿದರೆ ಫ್ರೆಶ್ಲಿ ಪೌಂಡೆಡ್ ಪೌಡರ್ಸ್ ಇದು ಇವ್ರದ್ದೆಲ್ಲ. ಸೊ ಹಾಗಾಗಿ ಯಾವುದೇ ನೀವು ಅಡುಗೆಗೆ ಸ್ವಲ್ಪ ಸಾಕ, ಹೇಗೆ ನಾನು ಎದುರಿ ಆಗ್ತಿದ್ದೀನಿ. ಎಸ್, ಯಾವುದೇ ರೆಸಿಪಿಗೆ ಸ್ವಲ್ಪ ನೀವು ಡ್ಯಾಶ್ ಹಾಕಿದ್ರೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ 2 ಟೀಸ್ಪೂನ್ಸ್ ಆಫ್ ಟೊಮ್ಯಾಟೊ ಕೆಚಪ್. ಓಕೆ, ಟೊಮ್ಯಾಟೊ ಕೆಚಪ್ ಎಲ್ಲರಿಗೂ ಇಷ್ಟ ಅಲ್ವಾ? ಪಿಜ್ಜಾ ಮಾಡುವಾಗ, ಚಿಲ್ಲಿ ಫ್ರೈ ಮಾಡುವಾಗ, ಎಂತ ಮಾಡುವಾಗ ಸಹ ಈ ಟೊಮ್ಯಾಟೊ ಕೆಚಪ್ ಬೇಕೇ ಬೇಕು ಮಕ್ಕಳಿಗೆ. ಆನಂತರ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ. ಓಕೆ, 1 ಟೀಸ್ಪೂನ್. ಇದನ್ನು ಸಹ ಮಿಕ್ಸ್ ಮಾಡಬೇಕು. ಆಮೇಲೆ ಸೋಯಾ ಸಾಸ್, ಇದರಿಂದ ಒಂದು ಚಂದ ಕಲರ್, ಕ್ಯಾರಮಲೈಸ್ಡ್ ಕಲರ್ ಬರ್ತದೆ, ಮತ್ತೆ ಅದು ಟೇಸ್ಟ್ ಸಹ ತುಂಬ ಒಳ್ಳೆ ಚೆನ್ನಾಗಿ ಬರ್ತದೆ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅದು ಆನಿಯನ್ಸಿಗೆ ಎಲ್ಲ ಒಂದು ಸ್ವಲ್ಪ ಸಾಲ್ಟ್ ಟೇಸ್ಟ್ ಬರಬೇಕಲ್ಲ, ಒಂದು ಸ್ವಲ್ಪ. ಆಕ್ಚುಲಿ ಸೋಯಾ ಸಾಸ್ ಅಲ್ಲಿ ಹೆಚ್ಚಾಗಿ ಸಾಲ್ಟ್ ಇರ್ತದೆ, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಇದರಲ್ಲಿ. ಆಮೇಲೆ ಒಂಚೂರು ಕಾರ್ನ್ಫ್ಲವರ್, ಅದು ಯಾಕಂದ್ರೆ ಕಾರ್ನ್ಫ್ಲವರ್ ಯಾಕೆ ಹಾಕೋದಂದ್ರೆ ಅದಕ್ಕೆ ಒಂದು ಒಳ್ಳೆ ಬೇಸ್ ಬರ್ತದೆ, ಒಂದು ಗ್ರೇವಿ ಟೈಪ್, ಒಂದು ಸೆಮಿ ಥಿಕ್ನೆಸ್ ಬರ್ತದೆ ಈ ಕಾರ್ನ್ಫ್ಲವರ್ ಹಾಕಿದ ಕೂಡಲೇ. ಈಗ ಫೈನಲ್ ಆಗಿ ಇದರಲ್ಲಿ ನಾನು ಈ ಆಮ್ಲೆಟಿನ ಪೀಸನ್ನು ಹಾಕ್ತಾ ಇದ್ದೀನಿ. ಇದು ಹಾಕಿದ ನಂತರ ಜಾಸ್ತಿ ಕೈ ತಿರುಗಿಸೋಲ್ಲ, ಇದು ಫೈನಲ್ ಟಚ್. ಓಕೆ, ಯಾಕೆಂತ ಹೇಳಿದ್ರೆ ಇಲ್ದಿದ್ರೆ ಆಮ್ಲೆಟ್ ಪುಡಿ ಆಗಬಾರ್ದು, ಅದು ನೀವು ತಿನ್ನುವಾಗ ಪೀಸ್ ಆಗಿ ಬರಬೇಕು. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬೇಕು ಮೇಲೆ. ಹಾಕ್ಲಾ? ಹಾಂ. ಸೊ ಅರುಣಾ ಕರಿಮೆಣಸು ಪುಡಿ. ಈಗ ಈ ಆಮ್ಲೆಟ್ ನೋಡಿ ಎಷ್ಟು ಚೆನ್ನಾಗಿ ಈ ಸಾಸಸ್ ಒಟ್ಟಿಗೆ ಮತ್ತು ಈ ಆನಿಯನ್, ಜಿಂಜರ್, ಗಾರ್ಲಿಕ್ ಒಟ್ಟಿಗೆ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಫೈನಲಿ ಸ್ಪ್ರಿಂಗ್ ಆನಿಯನ್, ಇದು ಒಂದು ಟೇಸ್ಟ್ ಎನ್ಹ್ಯಾನ್ಸರ್ ಮತ್ತು ನನ್ನ ಫೇವ್ರೆಟ್. ಯಾವುದ್ರಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ಜಾಸ್ತಿ ಯೂಸ್ ಮಾಡೋದು.
ಆ್ಯಕ್ಚುಲಿ ಇಂಥ ಒಂದು ಚೈನೀಸ್ ಡಿಶಸ್ಗೆ ಆ್ಯಕ್ಚುಲಿ ಸ್ಪ್ರಿಂಗ್ ಆನಿಯನ್ ಇದ್ದರೆ ಬೆಟರ್. ಆಮೇಲೆ ಲಾಸ್ಟ್ ಒಂದು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್. ಸೊ ಎಲ್ಲ ಇದೀಗ ನಮ್ಮ ಡಿಶ್ ರೆಡಿ. ಡನ್. ಆಫ್ ಮಾಡಲಾ? ಎಸ್. ಈಗ ನಾನು ಈ ಡಿಶ್ ಅನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತದೆ, ಅಷ್ಟೇ ಟೇಸ್ಟಿ ಸಹ ಇರ್ತದೆ. ಮತ್ತೆ ಇದನ್ನು ನೀವು ಆಕ್ಚುಲಿ ಫ್ರೈಡ್ ರೈಸ್ ಇದೆಯಲ್ಲ, ನೂಡಲ್ಸ್, ಫ್ರೈಡ್ ರೈಸ್, ಇಲ್ಲದಿದ್ರೆ ಏನಿಲ್ಲ ಅಂದ್ರೆ ಮನೆಯಲ್ಲಿ ಒಂದು 2 ಚಪಾತಿ ಉಳ್ದದಿದ್ರೆ ಅದರಲ್ಲಿ ಸಹ ರೋಲ್ ಮಾಡಿ ಕೊಡ್ಬೋದು, ಅಥವಾ ಬ್ರೆಡ್ ಇದ್ರೆ ಬ್ರೆಡ್ ಅಲ್ಲಿ ಹಾಕಿ ಕೊಡ್ಬೋದು. ಬಟ್ ಇಟ್ ಗೋಸ್ ವೆಲ್ ವಿತ್ ಇದ್ರೊಟ್ಟಿಗೆ. ಸ್ಪೆಷಲಿ ನಿಮ್ಮ ನೂಡಲ್ಸ್ ಮತ್ತೆ ಫ್ರೈಡ್ ರೈಸ್ ಒಟ್ಟಿಗೆ ಇದು ಬಹಳ ಒಂದು ಒಳ್ಳೆದಾಗ್ತದೆ. ಅದನ್ನು ಒಂದು ಸ್ವಲ್ಪ ಡೆಕೋರೇಟ್ ಮಾಡುವ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ಇದೀಗ ರೆಡಿ ಆಗಿದೆ ನಿಮಗಾಗಿ ಬಿಸಿ ಬಿಸಿ ಚೀಸ್ ಆಮ್ಲೆಟ್ ಚಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅರೋಮಾನು ಸಖತ್ತಾಗಿದೆ. ಸೊ ನಿಮ್ಮ ಬಾಯಲ್ಲೂ ಕೂಡ ನೀರು ಬರ್ತಾ ಇರ್ಬೋದು. ಸೊ ತುಂಬ ಈಸಿ ಇದೆ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಎಗ್ ಚೀಸ್ ಆಮ್ಲೆಟ್ ಚಿಲ್ಲಿ ತಯಾರಿಸೋ ವಿಧಾನ. ಮೊದಲು 3 ರಿಂದ 4 ಮೊಟ್ಟೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಕಾರ್ನ್ಫ್ಲೋರ್, ಚೀಸ್, ಈರುಳ್ಳಿ ದಂಟು, ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಆಮ್ಲೆಟ್ ಹುಯ್ದು ಮುಚ್ಚಳ ಮುಚ್ಚಿ ಬೇಯಿಸಿ. ಆಮ್ಲೆಟ್ ಸ್ವಲ್ಪ ಬೆಂದ ನಂತರ ಮಡಚಿಕೊಂಡು ಕಾಯಿಸಿಕೊಳ್ಳಿ. ಆನಂತರ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿಟ್ಟುಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಶುಂಠಿ, ಬೆಳ್ಳುಳ್ಳಿಯನ್ನು ಹುರಿದು, ದಪ್ಪನೆ ತುಂಡು ಮಾಡಿದ ಈರುಳ್ಳಿ, ಕ್ಯಾಪ್ಸಿಕಮನ್ನು ಹುರಿದು, ಅರುಣಾ ಮೆಣಸಿನ ಪುಡಿ, ಟೊಮ್ಯಾಟೊ ಕೆಚಪ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್ ಹಾಕಿ ಹುರಿಯಿರಿ. ಕೊನೆಯಲ್ಲಿ ಆಮ್ಲೆಟ್ ಚೂರುಗಳನ್ನು ಹಾಕಿ ಬೆರೆಸಿ ಮೇಲಿನಿಂದ ಅರುಣಾ ಕರಿಮೆಣಸು ಪುಡಿ, ಈರುಳ್ಳಿ ದಂಟು, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಚೀಸ್ ಆಮ್ಲೆಟ್ ಚಿಲ್ಲಿ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಕುಕ್ಕಿಂಗ್ ಅಂತೂ ಆಯಿತು. ತುಂಬ ಚೆನ್ನಾಗಿ ಕುಕ್ ಮಾಡಿದಿರಿ. ಬಟ್ ಇಟ್ಸ್ ಟೇಸ್ಟಿಂಗ್ ಟೈಮ್. ಸೊ ನಾನಂತೂ ವೇಟ್ ಮಾಡ್ತಾ ಇದ್ದೆ ಯಾವಾಗ ಈ ರೆಸಿಪಿಯನ್ನು ನಾವು ಟೇಸ್ಟ್ ಮಾಡೋದು ಹೇಳಿ. ಸೊ ವಿಲ್ ಟೇಸ್ಟ್. ಸೊ ಫಸ್ಟ್ ನೀವು ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡಿದ್ರಿ. ಸ್ವೀಟ್ ನೋಟಲ್ಲೇ ಇದನ್ನು ಫಸ್ಟ್ ಸ್ವೀಟನ್ನೇ ಟೇಸ್ಟ್ ಮಾಡ್ಕೊಳ್ಳೋಣ. ತಗೊಳ್ಳಿ. ಸೊ ವಿಮೆನ್ಸ್ ಡೇ ಸ್ಪೆಷಲ್. ಸೊ ತಗೊಳ್ಳಿ. ಚಿಯರ್ಸ್. ನಾನು ಒಂದು ಚಿಕ್ಕ ಪೀಸ್ ತಗೊಳ್ತೇನೆ. ಓಕೆ. ಸೊ ಆ್ಯಕ್ಚುಲಿ ಇದು ಬೆಂದ ನಂತರ ಒಳಗೆ ಕೂಡ ಒಂದು ಅದರ ಕಲರ್ ಬಂದಿದೆ ಅಲ್ಲ. ವಾವ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಪೈನಾಪಲ್ದು ನಾನು ತಂದಿದ್ದೀನಿ. ಪೈನಾಪಲ್ ಲಾಸ್ಟಲ್ಲಿ ಫ್ಲೇವರ್ ಸಿಗುತ್ತೆ. ಬಟ್ ಇದು ನೀವು ಕೀಪ್ ಆನ್ ಗೆಸ್ಸಿಂಗ್. ಎಸ್. ಯಾವ ಫ್ರೂಟ್ ಅಂತ ಇಮಿಡಿಯೇಟ್ ಗೊತ್ತಾಗಲ್ಲ. ಬಟ್ ಲಾಸ್ಟ್ ಆ ಎಡ್ಜಸ್ಸಲ್ಲಿ ನಿಮ್ಮ ಟೇಸ್ಟ್ ಬಡ್ಸ್ ಎಲ್ಲ ಅರಳುತ್ತಲ್ಲ, ಆವಾಗ ಗೊತ್ತಾಗುತ್ತೆ ಇಟ್ಸ್ ಆ್ಯಪಲ್ ಅಂತೇಳಿ. ಸೂಪರ್. ತುಂಬ ಚೆನ್ನಾಗಿದೆ. ವೆರಿ ನೈಸ್. ಮತ್ತೆ ಲೈಟ್ ಸ್ವೀಟ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಐ ಗೆಸ್ ಡಸ್ಟಿಂಗ್ ಚೆನ್ನಾಗಿರುತ್ತಾ ಅಥವಾ ಡಿಪ್ಡ್ ಚೆನ್ನಾಗಿದೆ ನೋಡ್ತೀನಿ. ಎರಡೂ ಚೆನ್ನಾಗಿರ್ತದೆ. ಅದಕ್ಕೆ ಅದರ ಫ್ಲೇವರ್ ಸಹ ಬೇರೆ ಇರ್ತದೆ, ಇದ್ರ ಒಂದು ಟೆಕ್ಸ್ಚರ್ ಬೇರೆ ಇರ್ತದೆ, ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಟೇಸ್ಟ್ ಬಟ್ ಡಸ್ಟಿಂಗ್ ಮಾಡುವಾಗ ನಿಮಗೆ ಎಕ್ಸಾಕ್ಟ್ಲಿ ಆ್ಯಪಲ್ ಗೊತ್ತಾಗುತ್ತೆ. ಹೌದು. ಡಿಪ್ ಮಾಡಿದಾಗ ನಿಮಗೆ ಜಲೇಬಿ ಥರ ಬರುತ್ತೆ. ಸೊ ಇದಾದರೆ ನಿಮಗೆ ಆ್ಯಪಲ್ ಇದೆ ಒಳಗೆ ಗೊತ್ತಾಗುತ್ತೆ, ಸರಿ ಗೊತ್ತಾಗುತ್ತೆ. ಇದ್ರಲ್ಲಿ ಗೊತ್ತಾಗಲ್ಲ. ಎಸ್, ಸೂಪರ್ಬ್ ಆಗಿದೆ. ಸೊ ಇದನ್ನು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಇದು ಚೀಸ್ ಆಮ್ಲೆಟ್ ಚಿಲ್ಲಿ. ಸೊ ವಿತ್ ಕ್ಯಾಪ್ಸಿಕಮ್, ಬಿಕಾಸ್ ಐ ಲವ್ ಕ್ಯಾಪ್ಸಿಕಮ್. ಕ್ಲಾಸಿಕ್. ಎರಡೂ ಕೂಡ ಸೂಪರ್ಬ್ ಆಗಿ ಬಂದಿದೆ. ಆ್ಯಕ್ಚುಲಿ
ಸೊ ಚೀಸ್ ಆಮ್ಲೆಟ್ ಹಾಗೆ ತಿನ್ಬೋದು, ಅದು ಕೂಡ ಟೇಸ್ಟಿ. ಬಟ್ ಇದನ್ನು ನೀವು ಚಿಲ್ಲಿ ಥರ ಮಾಡಿದಿರಿ, ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್ಸ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಜೊತೆಗೆ ಕ್ಯಾಪ್ಸಿಕಮ್ದು ಕ್ರಿಸ್ಪಿನೆಸ್ ಅಂದರೆ ಸಾಫ್ಟ್ ಇರುತ್ತೆ, ಇದು ಕ್ರಿಸ್ಪಿನೆಸ್ ಕೂಡ ಸಿಗ್ತಾ ಇದೆ. ಇದು ಒಂದು ಸಪ್ರೇಟ್ ಡಿಶ್, ಈವ್ನಿಂಗ್ ಡಿಶ್. ಆ್ಯಕ್ಚುಲಿ ಏನಾಗ್ತದೆ ಗೊತ್ತುಂಟೆ, ಡಯಟ್ ಮಾಡುವವರಿಗೆ, ಸ್ಪೆಷಲಿ ಲೇಡೀಸ್ನವರಿಗೆ, ಈಗ ರಾತ್ರಿ ನಾವು ಜಾಸ್ತಿ ಅನ್ನ ತಿನ್ನಲ್ಲ ಅಂತ ಹೇಳಿದರೆ ಇದು ಒಂದು ಕೀಟೋ ಡಯಟ್ ಥರ. ಬಿಕಾಸ್ ಎಗ್ಗಲ್ಲಿ ಉಂಟಲ್ಲ ನಿಮಗೆ ಹೈ ಪ್ರೋಟೀನ್ ಇದೆ. ಸೊ ಯು ಕ್ಯಾನ್ ಈಟ್ ದಿಸ್, ಮತ್ತು ಇದರಲ್ಲಿ ಫುಲ್ ಎಲ್ಲ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ. ಇದು ಒಂದು ಡಿಶ್ ತಿಂದರೆ ನಿಮಗೆ ಬೇರೆ ಏನು ತಿನ್ಬೇಕಂತ ಇಲ್ಲ. ಸೊ ನೀವು ಹೇಳುವಾಗಲೇ ನನಗೆ ಹೊಟ್ಟೆ ತುಂಬಿಡ್ತು, ಬಿಕಾಸ್ ತಿನ್ನಿ ಹೇಳುವಾಗ ಎಸ್ ಖಂಡಿತವಾಗ್ಲೂ. ಸೊ ನಾನಂತೂ ಇದು ಟ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. 2 ಡಿಶ್ ಕೂಡ, ನಾನು 2 ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ವಿಮೆನ್ಸ್ ಡೇ, ಸೊ ಇಟ್ಸ್ ಆ ಡೇ. ಸೊ ಇದನ್ನಂತೂ ತುಂಬ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ, ವಿ ಬೋತ್ ಅಲ್ಲ. ಸೊ ಆ್ಯಕ್ಚುಲಿ ನನಗಂತೂ ತುಂಬ ಸೆಲೆಬ್ರೇಷನ್ ಜಾಸ್ತಿ. ಯಾಕೆ ಹೇಳಿದ್ರೆ ನೀವು ನನಗೆ ಮಾಡಿ ಕೊಡ್ತಾಯಿದ್ರಿ, ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾಯಿದ್ರಿ, ಖುಷಿ ಅನ್ನಿಸ್ತು. ಒಳ್ಳೆ ಕೈ ರುಚಿ ನಿಮ್ಮದು. ಇನ್ನಷ್ಟು ಬೇರೆ ಬೇರೆ ರೆಸಿಪೀಸನ್ನು ಟ್ರೈ ಮಾಡ್ತಾಯಿರಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರು ಕಾಣಿಕೆ ನಿಮಗೆ. ಆ್ಯಂಡ್ ಇವತ್ತು ಸ್ಪೆಷಲ್ ಡೇ ಹೇಳಿದ ಮೇಲೆ ಸೊ ನೀವು ಗೋಧಿಯಿಂದ ಏನಾದರೂ ಮಾಡೋಕ್ಕಾಗುತ್ತಾ, ಅದು ಕೂಡ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ. ಸೊ ಇದರಿಂದ ಕೂಡ ಟ್ರೈ ಮಾಡಿ. ಗೋಧಿ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ಏನಾದರೂ ಒಂದು ಐಟಮ್ ಗೋಧಿಯಿಂದ ಅದಪ್ಪ ಹಾಗಿರಬೇಕು. ಸೊ ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಗಟ್ಟಿ ಮುಟ್ಟಾಗಿರಬೇಕು. ನಮ್ಮ ಟ್ರೆಡಿಷ್ನಲ್ ಡಿಶಸ್ ಎಲ್ಲ ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಶೇವಿಗೆ, ಫಿಶ್ ಕರಿ, ಚಿಕನ್ ಕರಿ ಎಲ್ಲವೂ ಕೂಡ ಖಂಡಿತವಾಗ್ಲೂ ಅದನ್ನು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಈ ದಿನ ಬಂದು ರುಚಿಕರವಾದಂಥ ಅಡುಗೆನ ಹೇಳ್ಕೊಡೋದಕ್ಕೆ. Thanks to you too, and once again happy Women's Day. Thank you so much. ಆಸಮ್, ಸೂಪರ್ ಆಗಿದೆ. ಅರೋಮಾ ಕೂಡ ಸಖತ್ತಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗಿದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.